ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆಯ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಕೀರ್ತನೆಗಳು 138ರಿಂದ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇವತ್ತು ನಾವು ಆಲಿಸಲಿರುವ ಈ ಕೀರ್ತನೆಗಳ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ನಮಗೆ ಸ್ವರ್ಗೀಯ ಜ್ಞಾನ, ಪವಿತ್ರಾತ್ಮರನ್ನು ದಯಪಾಲಿಸಿರಿ. ಆ ಪವಿತ್ರಾತ್ಮರು ಇದನ್ನು ಅರ್ಥೈಸುವಂತೆಯೂ ಗ್ರಹಿಸುವಂತೆಯೂ ಮತ್ತು ಇದರ ಮೂಲಕ ನಾವು ಪ್ರಾರ್ಥಿಸುವಂತೆಯೂ ನಮ್ಮನ್ನು ಅಭಿಷೇಕಿಸಲಿ. ನಮ್ಮ ಯಾತನೆಗಳನ್ನೆಲ್ಲ ನಿಮಗೆ ಸಮರ್ಪಿಸಿ ಬಿಡುಗಡೆಗಾಗಿ ಮೊರೆಯಿಡುತ್ತೇವೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆದ್ಮೇಲೆ ತೆಗೆದುಕೊಳ್ಳಿ ಕೀರ್ತನೆ 138. ದೇವರ ನಾಮದ ಮಹಿಮೆಯ ಕುರಿತು ಈ ಕೀರ್ತನೆ ನಮಗೆ ತಿಳಿಯಪಡಿಸುತ್ತದೆ. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ, ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ. ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಅಧಿಕ ಮಾಡಿದೆ ನೀನು ನನ್ನ ಆತ್ಮ ಶಕ್ತಿಯನು. ನಿನ್ನ ಗುಣಗಾನ ಮಾಡ್ಪರು ಪ್ರಭು ಭೂರಾಜರೆಲ್ಲರೂ. ಏಕೆನೆ ನೀ ಉಸುರಿದ ನುಡಿಗಳನ್ನು ಕೇಳುವರವರೆಲ್ಲರೂ. ಪ್ರಭುವಿನ ಮಹಿಮೆಯು ಮಹೋನ್ನತ ಎನ್ನುವರು. ಆತನ ಮಾರ್ಗಗಳನ್ನು ಹಾಡಿ ಹರಸುವರು. ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು. ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು. ಇಕ್ಕಟ್ಟಿನಲ್ಲಿ ನಡೆವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನು. ಶತ್ರುಕೋಪಕ್ಕೆ ವಿರುದ್ಧವಾಗಿ ತೋರುವೆ ನೀ ಮುಷ್ಟಿಯನು. ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನು. ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು. ಮರೆತು ಬಿಡಬೇಡ ನಿನ್ನಯ ಕೈ ಕೃತಿಯನು. ಹೌದು ಆತ್ಮೀಯರೇ, ಈ ಕೀರ್ತನೆ ನಮಗೆ ದೇವರ ನಾಮದ ಮಹಿಮೆಯ ಕುರಿತು ಹಾಗೂ ದೇವರು ಮಾಡಿದ ಮಹತ್ ಕಾರ್ಯಗಳ ಕುರಿತು ನಮಗೆ ತಿಳಿಯಪಡಿಸುತ್ತದೆ. 1-8 ಈ ವಾಕ್ಯಗಳು ಇಲ್ಲಿವೆ. ಹೃದಯಪೂರ್ವಕ ವಂದನೆ ಪ್ರಭು ನಿಮಗೆ, ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ನೀನು ಎಲ್ಲ ಈ ಲೋಕದಲ್ಲಿರುವ ದೇವರುಗಳಿಗಿಂತ ಶ್ರೇಷ್ಠನಾಗಿದೆ, ಏಕೆಂದರೆ ನೀವು ನನ್ನ ಸೃಷ್ಟಿಕರ್ತರು. ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರ ಆಲಯದತ್ತ. ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಪ್ರಯುಕ್ತ. ಏಕೆಂದರೆ ನಾನು ನಿನ್ನನ್ನು ಹೊಗಳುವೆ ತಲೆಬಾಗಿ ಪವಿತ್ರ ಆಲಯದತ್ತ, ಹಾಗೂ ನಿನ್ನ ಪ್ರೀತಿ ಸತ್ಯತೆಗಳನ್ನು ಹಾಗೂ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ ಅವುಗಳನ್ನು ಕೊಂಡಾಡುವೆ. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಅಧಿಕ ಮಾಡಿದೆ ನೀನು ನನ್ನ ಆತ್ಮಶಕ್ತಿಯನು. ನೋಡಿ, ಮೊರೆಯಿಟ್ಟಾಗ ದೇವರು ನಮ್ಮ ಮೊರೆಯನ್ನು ಆಲಿಸುತ್ತಾರೆ, ಸದುತ್ತರವನ್ನು ದಯಪಾಲಿಸುತ್ತಾರೆ, ನಮ್ಮನ್ನು ಕಟಾಕ್ಷಿಸುತ್ತಾರೆ. ನಿನ್ನ ಗುಣಗಾನ ಮಾಡ್ಪರು ಪ್ರಭು ಭೂರಾಜರೆಲ್ಲರೂ. ಏಕೆಂದರೆ ನೀವು ಉಸುರಿದ ನುಡಿಗಳನ್ನು ಕೇಳುವರವರೆಲ್ಲರೂ. ಏಕೆಂದರೆ ಭೂರಾಜರು, ಅವರಿಗೆ ಬಂದ ಅರಸುತನ ನಿನ್ನಿಂದ. ಏಕೆಂದರೆ ಅವರು ಇವತ್ತು ಜೀವ ಕೊಟ್ಟಿದ್ದು ನೀವು ಆಗಿದ್ದೀರಿ. ಆದ್ದರಿಂದ ನಿಮ್ಮನ್ನು ಭೂರಾಜರೆಲ್ಲರೂ ಹೊಗಳುವರು ಹಾಗೂ ನೀ ಉಸಿರಿದ ನುಡಿಗಳನ್ನು ಅವರು ಕೇಳುವರು. ಪ್ರಭುವಿನ ಮಹಿಮೆಯು ಮಹೋನ್ನತ ಎನ್ನುವರು. ಆತನ ಮಾರ್ಗಗಳನ್ನು ಹಾಡಿ ಹರಸುವರು. ಪ್ರಭುವಿನ ಮಹಿಮೆ, ದೇವರ ಮಹಿಮೆ ಮಹೋನ್ನತ. ಆ ಮಹಿಮೆ ಶ್ರೇಷ್ಠವಾದುದು, ಮಹಿಮಾನ್ವಿತವಾದುದು. ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು. ದೇವರು ದೀನರನ್ನು ಕೈ ಬಿಡುವುದಿಲ್ಲ. ದೇವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ದೇವರು ಎಲ್ಲವನ್ನು ನೋಡಲು ಶಕ್ತರು. ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು. ದೇವರಿಗೆ ಗೊತ್ತು ಗರ್ವಿಷ್ಠರು ಯಾರು, ದೀನದಲಿತರು ಯಾರು. ಆ ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾಮತಿ, ಫರಿಸಾಯ ಮತ್ತು ಆ ಸುಂಕದವ ಪ್ರಾರ್ಥನೆಯನ್ನು ಯೇಸು ಹೇಳ್ತಾರೆ. ಫರಿಸಾಯ ಗರ್ವಿಷ್ಠನಾಗಿ ಪ್ರಾರ್ಥನೆ ಮಾಡ್ತಾನೆ. ಸುಂಕದವ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಾನೆ. ಸುಂಕದವನ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ದೇವರು ದೀನದಲಿತರನ್ನು ನೋಡುತ್ತಾರೆ, ಗರ್ವಿಷ್ಠರನ್ನು ಗಮನಿಸುತ್ತಾರೆ. ಇಕ್ಕಟ್ಟಿನಲ್ಲಿ ನಡೆವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನು. ಏಕೆಂದರೆ ನಾನು ನಿನ್ನೊಂದಿಗಿರುವಾಗ, ದೀನನಾಗಿ ಜೀವಿಸಿದಾಗ, ಸಮರ್ಪಿಸಿ ಜೀವಿಸಿದಾಗ, ಇಕ್ಕಟ್ಟಿನಲ್ಲಿ ನಾನಿರುವಾಗ ನೀ ನನ್ನನ್ನು ರಕ್ಷಿಸುವೆ.
ಶತ್ರುಕೋಪಕ್ಕೆ ವಿರುದ್ಧವಾಗಿ ತೋರುವೆ ನೀ ಮುಷ್ಟಿಯನು. ಶತ್ರುಗಳು ನನ್ನನ್ನು ಬಾಧಿಸದಂತೆ ನೀವು ನನ್ನನ್ನು ಕಾಯುತ್ತೀರಿ, ರಕ್ಷಿಸುತ್ತೀರಿ, ಕಾಪಾಡುತ್ತೀರಿ. ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನ್ನು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು. ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನು. ಹೌದು, ನನ್ನಲ್ಲಿ ನೀನು ಮಾಡುವ ಕಾರ್ಯವನ್ನು ಸಿದ್ಧಿಗೆ ತಾ ಪ್ರಭು. ನಿನ್ನ ಅಚಲ ಪ್ರೀತಿಯಿಂದ ನನ್ನನ್ನು ರಕ್ಷಿಸು ಪ್ರಭು. ಹಾಗೂ ನೀನು ನನ್ನನ್ನು ಸೃಷ್ಟಿಸಿದೆಯಾ, ನನ್ನನ್ನು ಮರೆತು ಬಿಡಬೇಡ ಪ್ರಭು. ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ, ದೇವರ ನಾಮಕ್ಕೆ ಮಹಿಮೆಯನ್ನು ಕೊಡೋಣ, ದೀನರಾಗೋಣ, ಹಾಗೂ ಪ್ರಭುವಿಗೆ ವಿಧೇಯರಾಗಿ ನಮ್ಮ ಬಾಳನ್ನು ವಿಶ್ವಾಸಭರಿತವಾಗಿ ಕಟ್ಟೋಣ. ಕೀರ್ತನೆ 139, ಇಲ್ಲಿ ಸುಮಾರು 24 ವಾಕ್ಯಗಳಿವೆ. ಸರ್ವೇಶ್ವರನೇ ಸರ್ವಜ್ಞನು, ಸರ್ವಜ್ಞಾನಿಯೂ ಆತಾಗಿದ್ದಾನೆ. ಪ್ರಭು ಪರಿಶೋಧಿಸಿರುವೆ ನೀ ನನ್ನನು, ಅರಿತುಕೊಂಡಿರುವೆ ಅಂತರಂಗವನು. ನಾ ಕೂರುವುದು ಏಳುವುದು ನಿನಗೆ ಗೊತ್ತಿದೆ, ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ. ನನ್ನ ನಡೆಯನು ನಿದ್ರೆಯನು ನೀ ಬಲ್ಲಾತ, ನನ್ನ ನಡತೆ ಎಲ್ಲವೂ ನಿನಗೆ ಸುಪರಿಚಿತ. ಪ್ರಭು, ನಾ ಮಾತೆತ್ತುವುದಕ್ಕೆ ಮುಂಚಿತವಾಗಿ ತಿಳಿದು ಹೋಗಿದೆ ಎಲ್ಲ ನಿನಗೆ ಪೂರ್ತಿಯಾಗಿ. ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ, ಅಭಯ ಹಸ್ತವನ್ನು ನನ್ನ ಮೇಲಿರಿಸಿರುವೆ. ನನ್ನ ಕುರಿತು ನಿನಗಿರುವ ಅರಿವು ಅಗಾಧ, ನನ್ನ ಬುದ್ಧಿಗದು ಸಿಲುಕದಷ್ಟು ಉನ್ನತ. ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು? ನಾನೆಲ್ಲಿಗೆ ಓಡಲು ಸಾಧ್ಯ ನಿನ್ನ ಸನ್ನಿಧಿಯಿಂದ ಮರೆಯಾಗಲು? ಆಕಾಶಕ್ಕೆ ನಾನೇರಿದರೂ ನೀನಿರುವೆ ಅಲ್ಲಿ, ಪಾತಾಳದಲ್ಲಿ ನಿದ್ರಿಸಿದರೂ ನೀನಿರುವೆ ಅಲ್ಲಿ. ನಾನರುಣನ ರೆಕ್ಕೆಗಳ ನೇರಿ ಹಾರಿದರು, ಸಮುದ್ರ ಕಟ್ಟ ಕಡೆಗಳಲ್ಲಿ ನಾ ಸೇರಿದರು, ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ, ನನ್ನ ಹಿಡಿದಿರುವುದು ನಿನ್ನ ಬಲಗೈ. ಕಾರ್ಗತ್ತಲೆನ್ನ ಕವಿಯಲಿ ಎಂದರೂ, ಸುತ್ತಲ ಬೆಳಕು ಇರುಳಾಗಲಿ ಎಂದರೂ, ಕತ್ತಲಲ್ಲ ನಿನಗೆ, ഇരുಳು ಅಗಲಾಗಿದೆ ನಿನಗೆ. ಕತ್ತಲು ಬೆಳಕು ಒಂದೇ ನಿನಗೆ. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯ ಗರ್ಭದಲ್ಲಿ ನನ್ನ ರೂಪಿಸಿದಾತ ನೀನು. ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ. ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ, ಗುಟ್ಟಾಗಿ ನಾನಲ್ಲಿ ಬೆಳೆಯುತ್ತಿದ್ದಾಗ, ಮರೆಯಾಗಿರಲಿಲ್ಲ ನಾನು ನಿನಗಾಗ. ನಾನಿನ್ನೂ ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು, ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ಕಾಲದ ದಿನಗಳು. ಲಿಖಿತವಾದು ಅವುಗಳೊಂದೂ ತಪ್ಪದೆ ನಿನ್ನ ಪುಸ್ತಕದಳು. ದೇವಾ, ನಿನ್ನ ಯೋಚನೆಗಳೆಷ್ಟು ಅಮೂಲ್ಯ, ಅವುಗಳೆಷ್ಟು ಅಸಂಖ್ಯ, ನನಗದೆಷ್ಟು ಅಗಣ್ಯ. ಎಣಿಕೆಗೆ ಅವುಗಳ ಸಂಖ್ಯೆ ಸಮುದ್ರ ತೀರದ ಮರಳಿನಂತೆ. ಎಚ್ಚತ್ತು ಎಣಿಸಲೆತ್ತಿಸೆ ನಿನ್ನ ಮುಂದಿರುವೆ ಮುಂಚಿನಂತೆ. ದೇವಾ, ದುಷ್ಟರನ್ನು ಸಂಹರಿಸಿ ಬಿಟ್ಟರೆ ಎಷ್ಟೋ ಉಚಿತ. ಕೊಲೆಪಾತಕರು ನನ್ನಿಂದ ತೊಲಗಿ ಹೋದರೆ ಎಷ್ಟೋ ಹಿತ. ಅವರಾಡುವ ಮಾತುಗಳು ನಿನಗೆ ವಿರೋಧ, ಹಗೆಗಳನ್ನು ಎತ್ತಿಕ್ಕುವರು ನಿನಗೆ ವಿರುದ್ಧ. ಪ್ರಭು, ನಿನ್ನ ದ್ವೇಷಿಗಳನ್ನು ನಾ ದ್ವೇಷಿಸದಿರುವೆನೆ, ನನ್ನ ವಿರೋಧಿಗಳನ್ನು ನಾ ತಿರಸ್ಕಾರ ಮಾಡದಿರುವೆನೆ. ಹಾಗೆ ಮಾಡುವೆನವರನ್ನು ಸಂಪೂರ್ಣವಾಗಿ, ಭಾವಿಸುವೆನವರನ್ನು ನನ್ನ ವೈರಿಗಳನ್ನಾಗಿ. ತಿಳಿದುಕೋ ದೇವಾ ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ, ನಡೆಸೆನ್ನನು ಆ ಸನಾತನ ಪಥದಲ್ಲಿ. ಆತ್ಮೀಯರೇ, ಈ ಕೀರ್ತನೆ ನಮಗೆ ದೇವರ ಒಂದು ಜ್ಞಾನ, ದೇವರ ಒಂದು ಶಕ್ತಿ ಮತ್ತು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದರ ಕುರಿತು ನಮಗೆ ಜ್ಞಾನವನ್ನು ನೀಡುತ್ತೆ. ನೋಡಿ, ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು, ಅರಿತುಕೊಂಡಿರುವೆ ನನ್ನ ಅಂತರಂಗವನ್ನು.
ದೇವರು ನಮ್ಮನ್ನು ಪರಿಶೋಧಿಸುತ್ತಾರೆ. ನಮ್ಮ ಅಂತರಂಗವನ್ನು ದೇವರು ಬಲ್ಲವರಾಗಿದ್ದಾರೆ. ನಾನು ಕೂರುವುದು ಹೇಳುವುದು ನಿನಗೆ ಗೊತ್ತಿದೆ, ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ. ನಾನು ಏನು ಮಾಡ್ತೀನಿ ಅದೆಲ್ಲ ನಿನಗೆ ತಿಳಿದಿದೆ, ನನ್ನ ಆಲೋಚನೆ ಕೂಡ ನಿನಗೆ ತಿಳಿದಿದೆ. ನನ್ನ ನಡೆಯನ್ನು ನಿದ್ರೆಯನ್ನು ನೀ ಬಲ್ಲಾತ, ನನ್ನ ನಡತೆ ಎಲ್ಲವೂ ನಿನಗೆ ಸುಪರಿಚಿತ. ಪ್ರಭು, ನಾ ಮಾತೆತ್ತುವುದಕ್ಕೆ ಮುಂಚಿತವಾಗಿ ತಿಳಿದು ಹೋಗಿದೆ ಎಲ್ಲ ನಿನಗೆ ಪೂರ್ತಿಯಾಗಿ. ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ, ಅಭಯ ಹಸ್ತವನ್ನು ನಾ ಮೇಲಿರಿಸಿರುವೆ. ನನ್ನ ಕುರಿತು ನಿನಗಿರುವ ಅರಿವು ಅಗಾಧ, ನನ್ನ ಬುದ್ಧಿಗದು ಸಿಲುಕದಷ್ಟು ಉನ್ನತ. ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು? ನಾನೆಲ್ಲಿಗೆ ಓಡಲು ಸಾಧ್ಯ ನಿನ್ನ ಸನ್ನಿಧಿಯಿಂದ ಮರೆಯಾಗಲು? ಆಕಾಶಕ್ಕೆ ನಾನೇರಿದರೂ ನೀನಿರುವೆ ಅಲ್ಲಿ, ಪಾತಾಳದಲ್ಲಿ ನಾನು ನಿದ್ರಿಸಿದರೂ ನೀನಿರುವೆ ಅಲ್ಲಿ. ಅಂದರೆ ನಿನ್ನ ಅಭಯ ಹಸ್ತ ನನ್ನ ಮೇಲಿದೆ. ಆದ್ದರಿಂದ ನಿನ್ನ ಅರಿವಿನಲ್ಲಿ ನಾನು ಜೀವಿಸುವಾಗ, ಅಥವಾ ನಾನೇನಾದರೂ ಹೇಳೋದಕ್ಕೆ ಮುಂಚೆನೇ ನಿಮಗೆ ಎಲ್ಲ ತಿಳಿದಿದೆ, ನಿಮಗೆ ಎಲ್ಲವೂ ಪರಿಚಿತ. ನಾನು ಎಲ್ಲಿ ಹೋದರೂ ಎಲ್ಲಿ ನಿಮ್ಮಿಂದ ಅಡಗಿ ಕುಳಿತುಕೊಳ್ಳಲು ಸಾಧ್ಯ? ನಿಮ್ಮ ಸಾನ್ನಿಧ್ಯದಿಂದ ಅಥವಾ ಪ್ರಸನ್ನತೆಯಿಂದ ಎಲ್ಲಿಗೆ ಹೋಗಲು ಸಾಧ್ಯ? ಏಕೆಂದರೆ ನಾನು ಎಲ್ಲಿ ಹೋದರೂ ನಿನ್ನ ಕಣ್ಣುಗಳು ಅಲ್ಲಿ ನನ್ನನ್ನು ಕಾಣುತ್ತವೆ, ನೋಡುತ್ತವೆ. ಏಕೆಂದರೆ ನೀನು ಸರ್ವಜ್ಞಾನಿ. ನಾನು ಅರುಣನ ರೆಕ್ಕೆಗಳನ್ನೇರಿ ಹಾರಿದರೂ, ಸಮುದ್ರ ಕಟ್ಟಕಡೆಗಳಲ್ಲಿ ನಾ ಸೇರಿದರೂ, ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ, ನನ್ನ ಹಿಡಿದಿರುವುದು ನಿನ್ನ ಬಲಗೈ. ನಿನ್ನ ಹಸ್ತ ನನ್ನ ಮೇಲೆ ಸದಾ ಇರುತ್ತೆ. ಕಾರ್ಗತ್ತಲೆನ್ನ ಕವಿಯಲಿ ಎಂದರು, ಸುತ್ತಲ ಬೆಳಕು ಇರುಳಾಗಲಿ ಎಂದರು. ಕತ್ತಲು ಕತ್ತಲಲ್ಲ ನಿನಗೆ, ಇರುಳು ಹಗಲಾಗಿದೆ ನಿನಗೆ, ಕತ್ತಲು ಬೆಳಕು ಒಂದೇ ನಿನಗೆ. ನೋಡಿ, ಎಲ್ಲವೂ ಒಂದೇ ನಿನಗೆ. ಏಕೆಂದರೆ ನಾನು ಯೋಚನೆ ಮಾಡುವ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಯೆಶಾಯ 55 ವಾಕ್ಯ 8, 9. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ನನ್ನ ಆಲೋಚನೆಗಳು ಮಾರ್ಗಗಳು ಎಷ್ಟೋ ಉನ್ನತವಾದವು. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯಿ ಗರ್ಭದಲ್ಲೇ ನನ್ನ ರೂಪಿಸಿದಾತ ನೀನು. ನೋಡಿ, ಕೀರ್ತನೆ 139 ಹೇಳುತ್ತೆ, ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯಿ ಗರ್ಭದಲ್ಲೇ ನನ್ನ ರೂಪಿಸಿದಾತ. ನಾನು ರೂಪುಗೊಂಡ ಆ ಕ್ಷಣಗಳಲ್ಲಿ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ದೇವರು ನಮ್ಮನ್ನು ಸಂಪೂರ್ಣವಾಗಿ ಬಲ್ಲವರಾಗಿದ್ದಾರೆ. ದೇವರಿಗೆ ಯಾವುದು ಮುಚ್ಚುಮರೆಯಾದುದು ಇಲ್ಲ. ಆದ್ದರಿಂದ ದೇವರಿಗೆ ಎಲ್ಲವೂ ಬಟ್ಟ ಬಯಲು. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ, ನೋಡಿ, ನಾನೊಂದು ಭ್ರೂಣವಾಗಿ ಬೆಳೆದೆ. ಅಸ್ಥಿಪಂಜರವಾಗಿ ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ, ಗುಟ್ಟಾಗಿ ನನ್ನಲ್ಲಿ ಬೆಳೆಯುತ್ತಿದ್ದಾಗ, ಮರೆಯಾಗಿರಲಿಲ್ಲ ನಾನು ನಿನಗಾಗ. ಇಷ್ಟು ಸುಂದರವಾಗಿ ನಮ್ಮನ್ನು ರೂಪುಗೊಳಿಸಿದ ದೇವರು ಹೇಳ್ತಾ ಇದ್ದಾರೆ. ಆ ಅಸ್ಥಿಪಂಜರವನ್ನು ರೂಪಿಸುವಾಗ, ನೋಡಿ, ಇವತ್ತು ನಮಗೆ ಅಸ್ಥಿಪಂಜರ ಒಳಗಡೆ ಎಲುಬುಗಳು, ನಿಮಗೆ ಆಲೋಚಿಸಲು ಸಾಧ್ಯವಿದೆನಾ? ಒಂದು ಮಗು ಇಷ್ಟು ಚಿಕ್ಕದಿರುತ್ತೆ, ಭ್ರೂಣ. ಅದು ಬೆಳೆಯುತ್ತಾ 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 ಒಂದು ಹಂತಕ್ಕೆ ಬಂದು ತಾಯಿ ಪ್ರಸವಿಸುತ್ತಾಳೆ. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ, ಮನುಷ್ಯ ಒಂದು ಜನ್ಮ ಜೀವ ಅದ್ಭುತಕರವಾದುದು. ಅನೇಕ ಬಾರಿ ನಾವು ಅದನ್ನು ಗ್ರಹಿಸುವುದಿಲ್ಲ. ಗುಟ್ಟಾಗಿ ನನ್ನಲ್ಲಿ ಬೆಳೆಯುತ್ತಿದ್ದಾಗ, ತಾಯಿ ಕಣ್ಣಲ್ಲಿ ನೋಡಿಲ್ಲ, ಯಾರೂ ನೋಡಿಲ್ಲ, ಅಲ್ಲಿ ಗುಟ್ಟಾಗಿ ಬೆಳೆಯುತ್ತಿದ್ದಾಗ, ಮರೆಯಾಗಿರಲಿಲ್ಲ ನಾನು ನಿನಗಾಗ, ನಿನ್ನ ಕಣ್ಣಿನಿಂದ ಮರೆಯಾಗಲಿಲ್ಲ, ನೀನು ನನ್ನನ್ನು ನೋಡಿದ್ದೀಯ. ನಾನಿನ್ನು ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು, ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು. ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ ಕಾಲದ ದಿನಗಳು ಲಿಖಿತವಾದವು, ಅವುಗಳಲ್ಲೊಂದು ತಪ್ಪದೆ ನಿನ್ನ ಪುಸ್ತಕದಳು. ಎಂಥ ಸುಂದರ ವಾಕ್ಯ. ಈ ಪ್ರೇಯರ್ ಮಾಡುವಾಗ ನಾವು ಇದನ್ನು ತಗೊಳ್ಬೇಕು. ತಾಯ ಗರ್ಭದಲ್ಲೇ ನನ್ನ ರೂಪಿಸಿದಾತ ನೀನು, ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನನ್ನ ಅಸ್ಥಿ ಪಂಜರವನ್ನು ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ, ಗುಟ್ಟಾಗಿ ನನ್ನಲ್ಲಿ ಬೆಳೆಯುತ್ತಿದ್ದಾಗ, ಮರೆಯಾಗಿರಲಿಲ್ಲ ನಾನು ನಿನಗಾಗ. ನಾನಿನ್ನೂ ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು.
ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ಕಾಲದ ದಿನಗಳು ಲಿಖಿತವಾದವು, ಅವುಗಳಲ್ಲೊಂದೂ ತಪ್ಪದೆ ನಿನ್ನ ಪುಸ್ತಕದಳು. ಎಂಥ ಸುಮಧುರ ವಾಕ್ಯ ಆತ್ಮೀಯರೇ. ಪ್ರತಿನಿತ್ಯ ಇದನ್ನು ನಾವು ಹೇಳಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈಗ ನಮ್ಮ ದೇವರು ಪ್ರೀತಿ ಸ್ವರೂಪಿ ದೇವರು, ನಮ್ಮ ಜೊತೆಗೆ ಇರುವ ದೇವರು, ಇಮ್ಯಾನ್ಯುಯಲ್, ನಮ್ಮೊಡನೆ ಇರುವ ದೇವರಾಗಿದ್ದಾರೆ. ದೇವ, ನಿನ್ನ ಆಲೋಚನೆಗಳೆಷ್ಟು, ಯೋಚನೆಗಳೆಷ್ಟು ಅಮೂಲ್ಯ, ಅವುಗಳೆಷ್ಟು ಅಸಂಖ್ಯ, ನನಗದೆಷ್ಟು ಅಗಣ್ಯ. ನಿನ್ನ ಆಲೋಚನೆಗಳು ನಿಜವಾಗಿಯೂ ಶ್ರೇಷ್ಠವಾದವು. ಎಣಿಕೆಗೆ ಅವುಗಳ ಸಂಖ್ಯೆ ಸಮುದ್ರದ ತೀರದ ಮರಳಿನಂತೆ. ಎಚ್ಚತ್ತು ಎಣಿಸಲೆತ್ನಿಸೆ ನಿನ್ನ ಮುಂದಿರುವೆ ಮುಂಚಿನಂತೆ. ದೇವ, ದುಷ್ಟರನ್ನು ಸಂಹರಿಸಿ ಬಿಟ್ಟರೆ ಎಷ್ಟೋ ಉಚಿತ. ಕೊಲೆ ಪಾತಕರು ನನ್ನಿಂದ ತೊಲಗಿ ಹೋದರೆ ಎಷ್ಟೋ ಹಿತ. ಅವರಾಡುವ ಮಾತುಗಳು ನಿನಗೆ ವಿರೋಧ, ಹಗೆಗಳನ್ನು ಎತ್ತಿಕ್ಕುವರು ನಿನಗೆ ವಿರುದ್ಧ. ನೋಡಿ, ನಿನ್ನ ವಿರೋಧ ಹೋಗುವವರು ಯಾರು ಜಯ ಹೊಂದಲಾರರು. ನೀನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೀಯ ಪ್ರಭು. ನಿನ್ನ ದ್ವೇಷಗಳನ್ನು ನಾನು ದ್ವೇಷಿಸದಿರುವೇನೆ, ನಿನ್ನ ವಿರೋಧಿಗಳನ್ನು ನಾನು ತಿರಸ್ಕಾರ ಮಾಡದಿರುವೇನೆ. ಹಾಗೆ ಮಾಡುವೆನು ಅವರನ್ನು ಸಂಪೂರ್ಣವಾಗಿ, ಭಾವಿಸುವೆನು ಅವರನ್ನು ನನ್ನ ವೈರಿಗಳನ್ನಾಗಿ. ತಿಳಿದುಕೋ ದೇವ, ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ, ನಡೆಸೆನ್ನನು ಆ ಸನಾತನ ಪಥದಲ್ಲಿ. ನಡೆಸು ನನ್ನನ್ನು ನಿನ್ನ ಮಾರ್ಗದಲ್ಲಿ. ನಾವು ದೇವರ ಹಾದಿಯಲ್ಲಿ ಜೀವಿಸಬೇಕು. ದೇವರ ಹಾದಿಯಲ್ಲಿ ಜೀವಿಸುವುದು ಅಂದರೆ ಸಂಸ್ಕಾರಗಳಲ್ಲಿ ಜೀವಿಸುವುದು, ದಾಶಾಜ್ಞೆಗಳ ಪ್ರಕಾರ ಜೀವಿಸುವುದು, ದೇವರ ವಾಕ್ಯದಂತೆ ವಿಧೇಯರಾಗಿ ನಾವು ಜೀವಿಸುವುದು, ಪ್ರಾರ್ಥನಾ ವಿಶ್ವಾಸ ಬಾಳನ್ನು ನಾವು ಜೀವಿಸುವುದಾಗಿದೆ. ಆತ್ಮೀಯರೇ, ಈ ಕೀರ್ತನೆಯ ಆಶೀರ್ವಾದ ನಮಗೆ ಲಭ್ಯವಾಗಲಿ. ಮುಂದಿನ ಕೀರ್ತನೆ 140. ಈ ಕೀರ್ತನೆಯಲ್ಲಿ 1ರಿಂದ 13 ವಾಕ್ಯಗಳಿವೆ. ಇದೊಂದು ಶತ್ರು ಪೀಡಿತನ ಪ್ರಾರ್ಥನೆ. ಕೆಲವು ಸರಿ ನಮಗೆ ಇಂಥ ಅನುಭವ ಆಗುವಾಗ ಈ ಕೀರ್ತನೆಗಳು ಸಹಾಯಕವಾಗುತ್ತವೆ. ಬಿಡಿಸೆನ್ನನು ಪ್ರಭು ಕೆಡುಕರಿಂದ, ಕಾಪಾಡೆನ್ನನು ಹಿಂಸಕರಿಂದ. ಕೇಡನ್ನು ಕಲ್ಪಿಸುತ್ತಾರವರು ಮನದೊಳು, ಕಲಹವೆಬ್ಬಿಸುತ್ತಾರೆ ಯಾವಾಗಲೂ. ಅವರ ನಾಲಿಗೆಯು ಸರ್ಪದಂತೆ, ಹಾವಿನ ವಿಷ ಅವರ ತುಟಿ ಹಿಂದೆ. ಪ್ರಭು ತಪ್ಪಿಸೆನ್ನನು ದುಷ್ಟರ ಕೈಯಿಂದ, ಕಾಪಾಡಿ ರಕ್ಷಿಸೆನ್ನನು ಹಿಂಸಕರಿಂದ. ನೆಡವುದನ್ನೇ ನಿರೀಕ್ಷಿಸುವವರಿಂದ. ಒಟ್ಟಿದರು ಗರ್ವಿಗಳು ಗುಪ್ತವಾಗಿ, ಉರುಲನು ಪಾಶಗಳನ್ನು ನನಗಾಗಿ. ಬಲೆ ಹಾಸಿದರು ದಾರಿಗೆ ಅಡ್ಡವಾಗಿ, ನೀನೇ ನನ್ನ ದೇವರು ಎಂದೆ ಪ್ರಭುವಿಗೆ. ಕಿವಿಗೊಡೆಂದು ಕೇಳಿದೆ ನನ್ನ ವಿಜ್ಞಾಪನೆಗೆ. ಸ್ವಾಮಿ ದೇವಾ, ನೀ ನನಗೆ ದುರ್ಗಸ್ಥಾನ, ರಣರಂಗದಲ್ಲಿ ನೀ ನನಗೆ ಶಿರಸ್ತ್ರಾಣ. ನೆರವೇರಿಸಬೇಡ ದುರುಳರ ಕೋರಿಕೆಯನ್ನು, ಕೈಗೂಡಿಸಬೇಡ ಪ್ರಭು ಅವರ ಕುಯುಕ್ತಿಯನು. ನನ್ನನ್ನು ಸುತ್ತುವರೆದಿರುವವರು ತಲೆ ಎತ್ತದಿರಲಿ, ಅವರಾಡುವ ಕೇಡು ಅವರ ತಲೆಯ ಮೇಲೆ ಎರಗಲಿ. ಸುರಿಯಲಿ ಆ ಜನರ ಮೇಲೆ ಉರಿಯುವ ಬೆಂಕಿ ಕೆಂಡ, ಅವರೇಳದಂತೆ ಸೇರಲಿ ಪಾತಾಳದ ಅಗ್ನಿಕುಂಡ. ಉಳಿಯದಿರಲಿ ನಾಡೊಳು ಚಾಡಿಕೋರರು, ಕೇಡಿಂದ ನಾಶವಾಗಲಿ ಹಿಂಸಕರು. ಪ್ರಭು, ನೀ ದೀನ ದಲಿತರ ವಕೀಲನೆಂದು ನಾ ಬಲ್ಲೆ. ಬಡವರಿಗೆ ನ್ಯಾಯ ದೊರಕಿಸುವವ ನೀ ಅಲ್ಲವೇ. ಭಜಿಸುವವರು ಸಜ್ಜನರು ನಿನ್ನ ಸಿರಿನಾಮವನು, ಬಾಳುವರು ಸುಮನಸ್ಕರು ಬಿಡದೆ ನಿನ್ನ ಸನ್ನಿಧಿಯನು. ಹೌದು ಆತ್ಮೀಯರೇ, ಅನೇಕ ಬಾರಿ ನಮಗೆ ಇಂಥ ಭಾವನೆಗಳು ಅಥವಾ ಇಂಥ ಸಮಯಗಳು ಒದಗಿ ಬರುತ್ತವೆ. ಶತ್ರು ನಮ್ಮನ್ನು ಪೀಡಿಸಿದಾಗ, ನಾವು ನಿರಾಶೆಗೊಳಗಾದಾಗ, ಆದರೆ ದೇವರು ನಮ್ಮ ಜೊತೆ ಸದಾ ಇರುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ. ಬಿಡಿಸೆನ್ನನು ಪ್ರಭು ಕೆಡುಕರಿಂದ, ಕಾಪಾಡೆನ್ನನು ಹಿಂಸಕರಿಂದ. ಕೇಡನ್ನು ಕಲ್ಪಿಸುತ್ತಾರವರು ಮನದೊಳು, ಕಲಹವೆಬ್ಬಿಸುತ್ತಾರೆ ಯಾವಾಗಲೂ. ಅವರ ನಾಲಗೆಯು ಸರ್ಪದಂತೆ, ಹಾವಿನ ವಿಷ ಅವರ ತುಟಿ ಹಿಂದೆ. ನೋಡಿ, ಕೇಡು ಕಲ್ಪಿಸುವವರು ಏನ್ ಮಾಡ್ತಾರೆ, ಯಾವಾಗಲೂ ಅವರ ಆ ಹಾವಿನಂತೆ ವಿಷ ಅವರ ತುಟಿ ಹಿಂದೆ. ಅಂದ್ರೆ ಈ ತುಟಿಗಳು ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಹೇಳ್ಬೇಕು, ಆದರೆ ಅದರ ಹಿಂದೆ ವಿಷ ಇರಬಾರ್ದು, ಮೋಸ ಇರಬಾರ್ದು, ವಂಚನೆ ಕಪಟತನ ಇರಬಾರ್ದು, ಪಾಪ ಇರಬಾರ್ದು. ಪ್ರಭು ತಪ್ಪಿಸೆನ್ನನು ದುಷ್ಟರ ಕೈಯಿಂದ, ಕಾಪಾಡಿ ರಕ್ಷಿಸೆನ್ನನು ಹಿಂಸಕರಿಂದ. ನೋಡಿ, ಇವತ್ತು ಅನೇಕ ದುಷ್ಟರು ನನ್ನನ್ನು ಮುತ್ತಿಕೊಂಡಿದ್ದಾರೆ, ಹಿಂಸಕರು, ಅನೇಕ ರೀತಿಯಲ್ಲಿ ಹಿಂಸೆಯ ಅನುಭವ ನನಗಾಗ್ತಾ ಇದೆ. ನಾನು ನೆಡವುದನ್ನೇ ನಿರೀಕ್ಷಿಸುವವರಿಂದ. ಕೆಲವರು ನಾನು ಯಾವಾಗ ಎಡವಿ ಬೀಳುತ್ತೇನೆ ಎಂಬುದಾಗಿ ನಿರೀಕ್ಷಿಸ್ತಾ ಇದ್ದಾರೆ. ಒಡ್ಡಿದರು ಗರ್ವಿಗಳು ಗುಪ್ತವಾಗಿ, ಉರುಲನು ಪಾಶಗಳನ್ನು ನನಗಾಗಿ.
ಬಲೆ ಹಾಸಿದರು ದಾರಿಗೆ ಅಡ್ಡವಾಗಿ, ಒಡ್ಡಿದರು ಗರ್ವಿಗಳು ಗುಪ್ತವಾಗಿ, ಉರುಲನು ಪಾಶಗಳನ್ನು ನನಗಾಗಿ, ಬಲೆ ಹಾಸಿದರು ದಾರಿಗೆ ಅಡ್ಡವಾಗಿ. ನೋಡಿ, ನನ್ನನ್ನು ಎಡವಿ ಬೀಳಲು ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ನೀನೇ ನನ್ನ ದೇವರು ಎಂದೇ ಪ್ರಭುವಿಗೆ ಕಿವಿಗೊಡೆಂದು ಕೇಳಿದೆ ನನ್ನ ವಿಜ್ಞಾಪನೆಗೆ. ನನ್ನ ದೇವರು ನೀನೇ, ನನ್ನ ವಿಜ್ಞಾಪನೆಗೆ ಕಿವಿಗೊಡು ಪ್ರಭು. ಸ್ವಾಮಿ ದೇವ, ನೀ ನನಗೆ ದುರ್ಗಸ್ಥಾನ, ರಣರಂಗದಲ್ಲಿ ನೀ ನನಗೆ ಶಿರಸ್ತ್ರಾಣ. ನೆರವೇರಿಸಬೇಡ ದುರುಳರ ಕೋರಿಕೆಯನ್ನು, ಕೈಗೂಡಿಸಬೇಡ ಪ್ರಭು ಅವರ ಕುಯುಕ್ತಿಯನು. ನನ್ನನ್ನು ಸುತ್ತುವರೆದಿರುವವರು ತಲೆ ಎತ್ತದಿರಲಿ, ಅವರಾಡುವ ಕೇಡು ಅವರ ತಲೆಯ ಮೇಲೆ ಎರಗಲಿ. ಯಾರು ಕೇಡು ಮಾಡುತ್ತಾರೋ ಅದು ಅವರಿಗೆ ವಾಪಸ್ ಸಿಗುವಂತಾಗಲಿ. ಸುರಿಯಲಿ ಆ ಜನರ ಮೇಲೆ ಉರಿಯುವ ಬೆಂಕಿ ಕೆಂಡ, ಅವರೇಳದಂತೆ ಸೇರಲಿ ಪಾತಾಳದ ಅಗ್ನಿಕುಂಡ. ಉಳಿಯದಿರಲಿ ನಾಡೋಡು ಚಾಡಿಕೋರರು, ಕೇಡಿಂದ ನಾಶವಾಗಲಿ ಹಿಂಸಕರು. ಏಕೆಂದರೆ ನನ್ನ ಜೀವದ ಈ ಭಕ್ತನು ಪ್ರಾರ್ಥಿಸುವಾಗ ಅವನ ಹೃದಯದ ಅರ್ಥನಾದವನ್ನು ಆತ ಇಲ್ಲಿ ಈ ಒಂದು ಕೀರ್ತನೆಯಲ್ಲಿ ಹಾಕಿದ್ದಾನೆ. ನಮಗೂ ಕೂಡ ಆಗುವ ಅನುಭವ ಅಂತದೆ. ಭಜಿಸುವರು, ಪ್ರಭು ನೀ ದೀನದಲಿತರ ವಕೀಲನೆಂದು ನಾ ಬಲ್ಲೆ. ದೇವರು ಬಡವರ ದೀನದಲಿತರ ಪಕ್ಷದಲ್ಲಿದ್ದಾರೆ. ಬಡವರಿಗೆ ನ್ಯಾಯ ದೊರಕಿಸುವವ ನೀ ಅಲ್ಲವೇ? ಭಜಿಸುವರು ಸಜ್ಜನರು ನಿನ್ನ ಸಿರಿನಾಮವನ್ನು, ಬಾಳುವರು ಸುಮನಸ್ಕರು ಬಿಡದೆ ನಿನ್ನ ಸನ್ನಿಧಿಯನು. ಆದ್ದರಿಂದ ನಿನ್ನನ್ನು ಸಜ್ಜನರು ಭಜಿಸುವರು ಮತ್ತು ಸುಮನಸ್ಕರು ನಿನ್ನ ಸನ್ನಿಧಿಯನ್ನು ಬಿಡದೆ ಜೀವಿಸುವರು. ನಾವು ಕೂಡ ಭಜಿಸೋಣ, ಪ್ರಭುವಿನಲ್ಲಿ ಸಜ್ಜನರಾಗಿ ಜೀವಿಸೋಣ, ಸುಮನಸ್ಕರಾಗಿ ಪ್ರಭುವನ್ನು ಸ್ತುತಿಸೋಣ, ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮಗೆ ನೋವು ಕೊಟ್ಟವರು ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸಿರಿ. ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತಿಕಾರಕ್ಕೆ ಪ್ರತಿಕಾರವಲ್ಲ ಪ್ರತ್ಯುಪಕಾರ. ನಾವು ಕೂಡ ಯೇಸುವಿನ ಹಾದಿಯಲ್ಲಿ ಮತ್ತು ನಮ್ಮ ಶತ್ರುಗಳು ಪವಿತ್ರಾತ್ಮ ಭರಿತರಾಗುವುದಕ್ಕಾಗಿಯೂ ಕೂಡ ನಾವು ಪ್ರಾರ್ಥಿಸುವವರಾಗೋಣ. ಕೀರ್ತನೆ 141. ಸಜ್ಜನರು ಕೊಡುವ ಶಿಕ್ಷೆ, ಭಕ್ತನ ಪಾಲಿಗೆ ರಕ್ಷೆ. ಇಲ್ಲಿ 1-10 ವಾಕ್ಯಗಳಿವೆ. ಬೇಗನೆ ಬಾ ಪ್ರಭು, ಮೊರೆ ಇಡುವೆ ನಿನಗೆ, ಮೊರೆ ಇಡುವಾಗಲೆಲ್ಲ ಕಿವಿಗಳು ನನಗೆ. ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ, ಕೈ ಮುಗಿದು ಮಾಡುವ ವಂದನೆ ಸಂಧ್ಯಾ ಬಲಿ ಅರ್ಪಣೆಯಂತೆ. ಕಾವಲಿರಿಸು ಪ್ರಭು ನನ್ನ ಬಾಯಿಗೆ, ಪಹರೆ ಇರಲಿ ನನ್ನ ತುಟಿ ಕದಗಳಿಗೆ. ಮಾಡು ನನ್ನ ಹೃದಯ ದುರಾಚಾರವನ್ನು ಮೆಚ್ಚದಂತೆ, ಕಾಪಾಡು ದುರ್ಜನರೊಡಗೂಡಿ ಕೇಡನು ಮಾಡದಂತೆ. ನೋಡು ದುರುಳರ ಔತಣಗಳಲ್ಲಿ ನಾ ಪಾಲ್ಗೊಳ್ಳದಂತೆ. ಸಜ್ಜನರು ವಿಧಿಸುವ ಶಿಕ್ಷೆ ಎನಗೆ ಕಟಾಕ್ಷ, ದುರ್ಜನರಿಂದ ನನಗಾಗದಿರಲಿ ಅಭಿಷೇಕ. ಸತತ ಪ್ರಾರ್ಥಿಸುವೆ ಆ ದುಷ್ಕೃತ್ಯಗಳ ವಿರುದ್ಧ, ದುರುಳರ ಒಡೆಯರು ಶಿಖರದಿಂದ ಬಿದ್ದಾಗ ಕೆಳಗೆ. ನನ್ನ ಮಾತು ಯಥಾರ್ಥವೆಂದು ಜನ ಕಿವಿಗೂಡುವರೆನಗೆ. ಉತ್ತ ಹೊಲದ ಹೆಂಟೆಗಳನ್ನು ಒಡೆದು ಚದರಿಸುವ ಹಾಗೆ ಎರಚಲಾಗುವುದು ಅವರ ಎಲುಬುಗಳನ್ನು ಸನರಕದ ಬಾಯಿಗೆ. ಹೇ ಪ್ರಭು ದೇವ, ನನ್ನ ದೃಷ್ಟಿ ನಿನ್ನ ಮೇಲಿದೆ, ವಿನಾಶಕ್ಕೊಪ್ಪಿಸಬೇಡೆನ್ನ ನಿನ್ನ ಆಶ್ರಯ ಕೋರಿರುವೆ. ಕಾಪಾಡು ಕೆಡುಕರೊಡ್ಡಿದ ಉರುಲಿನಿಂದ, ತಪ್ಪಿಸೆನ್ನನು ಅವರಿಟ್ಟ ಬೋನಿನಿಂದ. ದುರುಳರೊಡ್ಡಿದ ಉರುಲಲ್ಲಿ ಆ ದುರುಳರೇ ಸಿಕ್ಕಿ ಬೀಳಲಿ, ನಾನಾದರೂ ನುಗ್ಗಿ ನಡೆವೆನು ಸುರಕ್ಷಿತವಾಗಿಯೇ ಅಲ್ಲಿ. ನೋಡಿ, ಭಕ್ತನ ಪಾಲಿಗೆ ಆ ಒಂದು ಸಿಗುವ ಏನಾದರೂ ಕಷ್ಟಗಳಿದ್ರೆ ಅದು ಶ್ರೀರಕ್ಷೆಯಾಗಿ ಮಾರ್ಪಡುತ್ತದೆ. ಬೇಗನೆ ಬಾ ಪ್ರಭು, ಮೊರೆ ಇಡುವೆ ನಿನಗೆ, ಮೊರೆ ಇಡುವಾಗಲೆಲ್ಲ ಕಿವಿಗಳು ನನಗೆ. ನಾವು ಪ್ರತಿ ಸಾರಿ ಪ್ರಾರ್ಥಿಸುವಾಗ ಇದೇ ನಮ್ಮ ಆಶೆ. ಬೇಗನೆ ಬಾ ಪ್ರಭು, ನನ್ನ ಮೊರೆಯನ್ನು ಆಲಿಸು, ನನ್ನ ಮೊರೆಗೆ ಕಿವಿಗೊಡು. ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ, ಕೈ ಮುಗಿದು ಮಾಡುವ ವಂದನೆ ಸಂಧ್ಯಾ ಬಲಿ ಅರ್ಪಣೆಯಂತೆ. ಅಂದರೆ ಈ ಧೂಪ ಹೇಗೆ ಮೇಲೆ ಹೋಗುತ್ತದೋ ಹಾಗೆ ನನ್ನ ಪ್ರಾರ್ಥನೆ ನಿನ್ನ ಕಡೆ ಏರಲಿ ಮತ್ತು ಈ ನನ್ನ ಪ್ರಾರ್ಥನೆ ನಿನಗೆ ಅರ್ಪಿತವಾಗಲಿ. ಕಾವಲಿರಿಸು ಪ್ರಭು ನನ್ನ ಬಾಯಿಗೆ,
ಪಹರೆ ಇರಲಿ ನನ್ನ ತುಟಿ ಕದಗಳಿಗೆ. ಯಾಕೆ ಈ ಬಾಯಿಂದ ಹೊಲಸು ಮಾತುಗಳು, ಕೆಟ್ಟ ಮಾತುಗಳು, ಅನೈತಿಕ ಮಾತುಗಳು, ಅವ್ಯವಹಾರಗಳು ನಡೆಯುತ್ತವೆ? ಆದ್ದರಿಂದ ನನ್ನ ತುಟಿಗಳಿಗೆ ನೀ ಪಹರೆ ನಿಲ್ಲು. ಯಾಕಂದ್ರೆ ಈ ತುಟಿಗಳಿಂದ ಒಳ್ಳೆಯ ಮಾತು, ಈ ನಾಲಿಗೆಯಿಂದ ಒಳ್ಳೆಯ ಮಾತು ಮಾತಾಡುವಂತೆ ಮಾಡು. ನನ್ನ ಹೃದಯ ದುರಾಚಾರವನ್ನು ಮೆಚ್ಚದಂತೆ, ಕಾಪಾಡು ದುರ್ಜನರೊಡಗೂಡಿ ಕೇಡನ್ನು ಮಾಡದಂತೆ. ನನ್ನ ಹೃದಯ ದುರಾಚಾರವನ್ನು ಮೆಚ್ಚದಂತೆ, ಕಾಪಾಡು ದುರ್ಜನರೊಡಗೂಡಿ ಕೇಡನ್ನು ಮಾಡದಂತೆ. ನೋಡು ದುರುಳರ ಔತಣಗಳಲ್ಲಿ ನಾ ಪಾಲ್ಗೊಳ್ಳದಂತೆ. ನನ್ನ ಹೃದಯವನ್ನು ದುರಾಚಾರಕ್ಕೆ ನಾನು ಹೋಗದಂತೆ, ಮೆಚ್ಚದಂತೆ ನನ್ನನ್ನು ರಕ್ಷಿಸು ಪ್ರಭು. ಕಾಪಾಡು ದುರ್ಜನರೊಡಗೂಡಿ ಕೇಡನ್ನು ಅಥವಾ ತಪ್ಪನ್ನು ಮಾಡದಂತೆ. ದುರುಳರ ಔತಣ ಕೂಟದಲ್ಲಿ ನಾನು ಪಾಲ್ಗೊಳ್ಳದಂತೆ. ಸಜ್ಜನರು ವಿಧಿಸುವ ಶಿಕ್ಷೆ ಎನಗೆ ಕಟಾಕ್ಷ, ದುರ್ಜನರಿಂದ ನನಗಾಗದಿರಲಿ ಅಭಿಷೇಕ. ಸತತ ಪ್ರಾರ್ಥಿಸುವೆ ಆ ದುಷ್ಕೃತ್ಯಗಳ ವಿರುದ್ಧ. ದುರುಳರ ಒಡೆಯರು ಶಿಖರದಿಂದ ಬಿದ್ದಾಗ ಕೆಳಗೆ, ನನ್ನ ಮಾತು ಯಥಾರ್ಥವೆಂದು ಜನ ಕಿವಿಗುಡುವರೆನಗೆ. ಏಕೆಂದರೆ ದುರುಳತನ ತುಂಬಾ ಇದೆ. ಮೋಸ, ವಂಚನೆ, ಭ್ರಷ್ಟಾಚಾರ, ಸುಳ್ಳು ಎಲ್ಲವೂ ತಾಂಡವವಾಡ್ತಾ ಇದೆ. ಆದರೆ ದುರುಳರ ಒಡೆಯರು ಶಿಖರದಿಂದ ಬಿದ್ದಾಗ, ಎಲ್ಲ ದುರುಳುತನಕ್ಕೆ ಶಿಕ್ಷೆ ಇದೆ. ಶಿಖರದಿಂದ ಬಿದ್ದಾಗ, ಅವರು ಬಿದ್ದು ಹೋದಾಗ, ನಾನು ಹೇಳಿದ ಮಾತು ಯಥಾರ್ಥವೆಂದು ಅವರು ಕಿವಿಗೂಡುವರು, ಜನರಿಗೆ ಸತ್ಯದ ಅರಿವಾಗುವುದು. ಉತ್ತ ಹೊಲದ ಹೆಂಟೆಗಳನ್ನು ಒಡೆದು ಚದರಿಸುವ ಹಾಗೆ ಎರಚಲಾಗುವುದು ಅವರ ಎಲುಬುಗಳನ್ನು ಸನರಕದ ಬಾಯಿಗೆ. ಯಾರದು? ದುರ್ಜನರು, ದುರುಳರ. ಯಾಕಂದ್ರೆ ದುರುಳರು ತಮ್ಮ ವಿನಾಶವನ್ನು ತಾವೇ ತಂದು ಬರುವರು. ಹೇ ಪ್ರಭು ದೇವ, ನನ್ನ ದೃಷ್ಟಿ ನಿನ್ನ ಮೇಲಿದೆ, ವಿನಾಶ ಕೊಪ್ಪಿಸಬೇಡೆನ್ನ ನಿನ್ನ ಆಶ್ರಯ ಕೋರಿರುವೆ. ಹೇ ಪ್ರಭು ದೇವ, ನನ್ನ ದೃಷ್ಟಿ ನಿನ್ನ ಮೇಲಿದೆ, ವಿನಾಶ ಕೊಪ್ಪಿಸಬೇಡೆನ್ನ ನಿನ್ನ ಆಶ್ರಯ ಕೋರಿರುವೆ. ಕಾಪಾಡು ಕೆಡುಕರೊಡ್ಡಿದ ಉರುಲಿನಿಂದ, ತಪ್ಪಿಸೆನ್ನನು ಅವರಿಟ್ಟ ಬೋನಿನಿಂದ. ಕಾಪಾಡು ಕೆಡುಕರು ಒಡ್ಡಿದ ಉರುಲಿನಿಂದ, ತಪ್ಪಿಸು ಎನ್ನನು ಅವರಿಟ್ಟ ಬೋನಿನಿಂದ. ಯಾಕಂದ್ರೆ ಕೆಡುಕರು ಉರುಳೊಡ್ತಾ ಇರ್ತದೆ, ಆ ಬೋನಲ್ಲಿ ನಾನು ಬೀಳಬಾರ್ದು. ದುರುಳರೊಡ್ಡಿದ ಉರುಳಲ್ಲಿ ಆ ದುರುಳಲೇ ಸಿಕ್ಕಿ ಬೀಳಲಿ. ಬೈಬಲ್ ಹೇಳುತ್ತೆ, ಯಾರಲ್ಲಿ ಕೆಟ್ಟತನ ಇದೆಯೋ ಅದು ಅವರನ್ನೇ ನಾಶ ಮಾಡುತ್ತೆ. ನಾನಾದರೂ ನುಗ್ಗಿ ನಡೆವೆನು ಸುರಕ್ಷಿತವಾಗಿಯೇ ಅಲ್ಲಿ, ನಿನ್ನ ಬಲದಿಂದ ನಿನ್ನ ಕೃಪೆಯಿಂದ ನಾನು ಜಯಿಸುವೆ. ಆತ್ಮೀಯರೇ, 138, 139, 140, 141 4 ಕೀರ್ತನೆಗಳನ್ನು ಇವತ್ತು ನಾವು ಧ್ಯಾನಿಸಿದೆವು. ಮತ್ತೊಮ್ಮೆ ಆ ಕೀರ್ತನೆಗಳನ್ನು ನೀವು ಓದಿ. ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕೀರ್ತನೆಗಳ ಸಾರ, ನಮ್ಮ ಹೃದಯದ ಭಾರ ಎಲ್ಲವನ್ನು ಸಮರ್ಪಿಸಿದಾಗ ನಮಗೆ ಆಶೀರ್ವಾದ, ಕೃಪೆಯ ಅನುಭವ ಆಗುತ್ತೆ. ಈ ನಿಟ್ಟಿನಲ್ಲಿ ಕೀರ್ತನೆಗಳು ನಮಗೆ ಆಶೀರ್ವಾದವನ್ನು ತರಲೆಂದು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ, ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ನನ್ನ ಪ್ರಜೆಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ನಾಮದ ಶಕ್ತಿಯಿಂದ ಸುಮಾರು 141 ಕೀರ್ತನೆಗಳನ್ನು ಧ್ಯಾನಿಸುವಂತೆ ನೀವು ಮಾಡಿದ್ದೀರಿ. ಈ ಕೀರ್ತನೆಗಳ ಸಾರ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವರದಾನವಾಗಿದೆ. ಈ ಕೀರ್ತನೆಗಳು ನಮಗೆ ಸೌಖ್ಯವನ್ನು ತರಲಿ, ನಮ್ಮಲ್ಲಿರುವ ಯಾತನೆಗಳನ್ನು ದೂರ ಮಾಡಲಿ. ನಮ್ಮ ದೈಹಿಕ, ಮಾನಸಿಕ ಅನಾರೋಗ್ಯದಿಂದ, ಸಕಲ ಕೇಡುಗಳಿಂದ, ನಮ್ಮ ಜೀವನದಲ್ಲಿ ಉದ್ಭವಿಸುವ ಸಮಸ್ಯೆಗಳಿಂದ, ಅಕಾಲಿಕ ಸಮಸ್ಯೆಗಳಿಂದ ಯೇಸುವೆ ನೀವು ಕರುಣೆ ತೋರಿ ಆಶೀರ್ವದಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ತಂದೆಯೇ, ನಮ್ಮ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ವಿಶೇಷವಾಗಿ ಎಲ್ಲ ಕೇಡುಗಳಿಂದ, ರೋಗ ರುಜಿನಗಳಿಂದ, ಅಂಧಕಾರ ಶಕ್ತಿಗಳಿಂದ, ಬಂಧನಗಳಿಂದ ಯೇಸು ನಾಮದಲ್ಲಿ ನಿಮಗೆ ಜಯ ಸಿಗಲಿ. ನಿದ್ರಾಹೀನ ಸ್ಥಿತಿಯಲ್ಲಿರುವವರಿಗೆ ನಿದ್ರೆಯ ವರದಾನ ಸಿಗಲಿ. ತಲೆಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ಯೇಸು ವಾಕ್ಯ ರಕ್ತ ಶಕ್ತಿಯಲ್ಲಿ ಅಭಿಷೇಕವಾಗಲಿ. ಯೇಸುವಿನ ನಾಮದ ಬಲದ, ಯೇಸುವಿನ ವಾಕ್ಯದ ಶಕ್ತಿಯ, ಯೇಸುವಿನ ರಕ್ತದ ಸಂರಕ್ಷಣೆ ಅಡಿಯಲ್ಲಿ ನೀವು ಆಶೀರ್ವಾದ ಹೊಂದುವಂತೆ ಘೋಷಿಸುತ್ತೇನೆ. ನಿಮ್ಮ ಮೇಲಿರುವ ಎಲ್ಲ ಕೇಡುಗಳು, ಬರಲಿರುವ ಕೇಡುಗಳು, ಬಂದಿರುವ ಕೇಡುಗಳಿಂದ ಪ್ರಭು ನಿಮ್ಮನ್ನು ರಕ್ಷಿಸಲಿ. ನಮ್ಮ ಕುಟುಂಬದಲ್ಲಿರುವ ಹಿರಿಯರು, ಮಕ್ಕಳು, ದಂಪತಿಗಳು, ಹಾಸಿಗೆ ಹಿಡಿದವರು ಅಥವಾ ಮರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವವರು ಸೌಖ್ಯ ಹೊಂದಲಿ.
ಎಲ್ಲ ಥರದ ವೇದನೆಗಳಿಂದ, ಕ್ಲೇಶಗಳಿಂದ ದೇವರು ನಮ್ಮನ್ನು ರಕ್ಷಿಸಲಿ. 38 ವರುಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಮುಟ್ಟಿದ ಹಾಗೆ, ಸತ್ತ ಲಾಸರನಿಗೆ ಜೀವ ಕೊಟ್ಟ ಹಾಗೆ, ಕುರುಡರಿಗೆ ದೃಷ್ಟಿದಾನ ಮಾಡಿದಾಗೆ ನಿಮ್ಮನ್ನು ಕೂಡ ಆಶೀರ್ವದಿಸಲಿ, ಅಭಿಷೇಕಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ